ಝಾರಾ ಚಾರಿಟೇಬಲ್ ಫೌಂಡೇಶನ್ನ ವತಿಯಿಂದ ಪದ್ಮವಿಭೂಷಣ ಪುರಸ್ಕೃತ ಡಾಕ್ಟರ್ ಬಿಎಂ ಹೆಗ್ಡೆ ಅವರನ್ನು ಮಂಗಳೂರಿನ ಬಿಜಯ್ ಹ್ಯಾಟಿಲ್ನಲ್ಲಿರುವ ಅವರ ಮನೆಯಲ್ಲಿ ಇಂದು ಸನ್ಮಾನಿಸಲಾಯಿತು. ಡಾಕ್ಟರ್ ಬಿಎಂ ಹೆಗ್ಡೆ ಅವರನ್ನ ಶಾಸಕರಾದ ಯುಟಿ ಖಾದರ್, ಝಾರಾ ಚಾರಿಟೇಬಲ್ ಫೌಂಡೇಶನ್ ಅಧ್ಯಕ್ಷರಾದ ಬಿ ಜಕರಿಯಾ ಜೋಕಟೆ ಸೇರಿದಂತೆ ಗಣ್ಯರು ಮಂಗಳೂರಿನ ಬಿಜಯ್ ಹ್ಯಾಟಿಲ್ನಲ್ಲಿರುವ ಅವರ ಮನೆಯಲ್ಲಿ ಪೇಟ ತೊಡಿಸಿ ಶಾಲು ಹೊದಿಸಿ ಫಲಪುಷ್ಪವನ್ನ ನೀಡಿ ಸನ್ಮಾನಿಸಿದರು. ಬಳಿಕ ಶಾಸಕರಾದ ಯುಟಿ ಖಾದರ್ ಅವರು ಮಾತನಾಡಿ, ಡಾಕ್ಟರ್ ಬಿಎಂ ಹೆಗ್ಡೆಯವರು ವೈದ್ಯಕೀಯ ಕ್ಷೇತ್ರದ ಆಸ್ತಿ. ಅವರಿಗೆ ಕೇಂದ್ರ ಸರ್ಕಾರ ಪದ್ಮವಿಭೂಷಣ ಪ್ರಶಸ್ತಿಯನ್ನ ನೀಡಿರುವುದು ಕರಾವಳಿ ಮಾತ್ರವಲ್ಲ, ಇಡೀ ಕರ್ನಾಟಕಕ್ಕೆ ಹೆಮ್ಮೆಯ ವಿಚಾರ ಎಂದು ಹೇಳಿದರು. ವೈದ್ಯಕೀಯ ಕ್ಷೇತ್ರದಲ್ಲಿ ಕರ್ನಾಟಕದ ಹೆಮ್ಮೆ ಅಂತ ಬಿರುದು ಪಡೆದಿರುವಂಥ ಡಾಕ್ಟರ್ ಬಿಎಂ ಹೆಗ್ಡೆ ಅವರಿಗೆ ಕೇಂದ್ರ ಸರ್ಕಾರ ಇವತ್ತು ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟಿರುವುದು ಇಡೀ ಕರಾವಳಿ ಪ್ರದೇಶ ಜನರಿಗೆ ದೊಡ್ಡ ಸಂತೋಷ. ಬಹುಶಃ ಇವತ್ತು ಡಾಕ್ಟರ್ ಬಿಎಂ ಹೆಗ್ಡೆ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಭಾಳಷ್ಟು ನಾವು ಸಣ್ಣದಿರುವಾಗಲೇ ನನ್ನ ತಂದೆಗೆ ಅತ್ಯಂತ ಆತ್ಮೀಯರಾಗಿದ್ದುಕೊಂಡು ನಾವು ಶಾಲೆಗೆ ಹೋಗುವಾಗಲೇ ಡಾಕ್ಟರ್ ಬಿಎಂ ಹೆಗ್ಡೆ ಅಂತ ಹೇಳಿದರೆ ಬಹುಶಃ ನಮ್ಮ ಇಲ್ಲಿ ಮಾತ್ರ ಚಿರಪರಿಚಿತರಲ್ಲ. ನಾವು ಸಣ್ಣದಿರುವಾಗ ಇಂಗ್ಲೆಂಡ್ನಂಥ ವಿದೇಶಕ್ಕೆ ಹೋಗಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ವೈದ್ಯಕೀಯವಾದ ಆ ಶಿಕ್ಷಣ ಮತ್ತು ಜಾಗೃತಿ ಮೂಡಿಸುವಂಥ ಒಂದು ವ್ಯಕ್ತಿತ್ವ ಬಹುಶಃ ನಮ್ಮ ದಕ್ಷಿಣ ಭಾರತದಲ್ಲಿ ಭಾಳಷ್ಟು ವಿರಳ. ಆ ಟೈಮಲ್ಲಿ ಹೋಗಿ ಅಲ್ಲಿಗೆ ಅಂಥವರಿಗೆ ಇಂಗ್ಲೆಂಡ್ನಲ್ಲಿ ಕಲಿಸಿದ್ದವರಿಗೆ. ಬಳಿಕ ಝಾರಾ ಚಾರಿಟೇಬಲ್ ಫೌಂಡೇಶನ್ ಅಧ್ಯಕ್ಷರಾದ ಬಿ ಜಕರಿಯಾ ಜೋಕಟಿಯವರು ಮಾತನಾಡಿ, ಡಾಕ್ಟರ್ ಬಿಎಂ ಹೆಗ್ಡೆಯವರು ಒಬ್ಬ ಡಾಕ್ಟರ್ ಚಾಂಪಿಯನ್, ಸೌಹಾರ್ದತೆ, ಮಾನವೀಯತೆ ಮತ್ತು ಮನುಷ್ಯತ್ವದ ಸಮಾಜಕ್ಕೆ ಸಾರಿದವರು ಎಂದು ಹೇಳಿದರು. ನೀವು ಈ ರಾಷ್ಟ್ರಕ್ಕೆಲ್ಲ ಇಡೀ ವರ್ಲ್ಡಿಗೆ ನೀವು ಒಂದು ಚಾಂಪಿಯನ್, ಡಾಕ್ಟರ್ ಚಾಂಪಿಯನ್ ಅಂತ ಹೇಳ್ತೀವಿ ನಾವು. ನಿಮ್ಮ ಬಗ್ಗೆ ಏನಂದರೆ ಒಂದೇ ನನಗೆ ಹೇಳಬೇಕೇನೆಂದರೆ ಸೌಹಾರ್ದತೆ, ಮಾನವೀಯತೆ ಮತ್ತು ಮನುಷ್ಯತ್ವ ಇದ್ದವರು ನೀವು. ಅದ ಕಾರಣದಿಂದ ನಾವು ಯಾವಾಗಲೂ ನಿಮಗೆ ಹ್ಯಾಟ್ಸಪ್ ಡಾಕ್ಟರ್, ಹ್ಯಾಟ್ಸಪ್. ಮತ್ತು ದೇವರು ನಿಮಗೆ ನಮ್ಮ ಒಂದೇ ಪ್ರಾರ್ಥನೆ, ದೇವರು ನಿಮಗೆ ದೀರ್ಘಾಯುಷ್ಯ ಕೊಡಿ ಹಾಗೂ ಶತಾಯುಷಿಯಾಗಿ ಬಾಳಿ ನಮಗೆ ನಿಮ್ಮ ಈ ಒಂದು ಸೇವೆ ಅಜರಾಮರವಾಗಿ ಒಲಿಯಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತಾ ನನಗೆ ಈ ಅವಕಾಶ ನೀವು ಕೊಟ್ಟದ್ದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೆ. ಇದೇ ವೇಳೆ ಡಾಕ್ಟರ್ ಬಿಎಂ ಹೆಗ್ಡೆಯವರು, ನಾನು ಏನು ಸಾಧನೆ ಮಾಡಿಲ್ಲ, ನನ್ನ ಕೆಲಸವನ್ನ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮಾಡಿದ್ದೇನೆ. ಅದಕ್ಕೆ ದೊರಕಿದ ಗೌರವ ಪದ್ಮವಿಭೂಷಣ. ನನ್ನನ್ನು ಸನ್ಮಾನಿಸಿದ ಝಾರಾ ಚಾರಿಟೇಬಲ್ ಫೌಂಡೇಶನ್ಗೆ ಧನ್ಯವಾದವನ್ನ ತಿಳಿಸಿದ್ರು. ನನ್ನನ್ನು ಇಲ್ಲಿ ಮನೆಗೆ ಬಂದು ಗೌರವಿಸಿ ಇಷ್ಟು ಪ್ರೀತಿ ತೋರಿಸಲಿಕ್ಕೆ ನಾನು ನಿಮಗೆ ಚಿರಋಣಿ. ನಾನು ಅಂಥ ದೊಡ್ಡ ಕೆಲಸ ಏನು ಮಾಡಲಿಲ್ಲ, ಆದರೆ ನನ್ನ ಕೆಲಸ ನಾನು ಮಾಡೋದನ್ನು ಕರೆಯಾಗಿ ಮಾಡ್ತೇನೆ. ನಾನು ಯಾವ ಕೆಲಸ ಮಾಡಬೇಕು ಅಂತ ನನ್ನ ಕೆಲಸ ಇತ್ತು, ಅದನ್ನು ನಾನು ಏನೂ ಚಾಚು ತಪ್ಪದೆ ದೇವರಿಗೆ ಸರಿಯಾಗಿ ಅಲ್ಹಮ್ದುಲಿಲ್ಲಾಹ್ ನೀವು ಹೇಳ್ತೀರಲ್ಲ ಹಾಗೆ ನಾನು ಮಾಡಿದ್ದೇನೆ. ಅದಕ್ಕಾಗಿ ಬಹುಶಃ ಇವತ್ತು ನೀವು ಇಲ್ಲಿ ಬಂದಿದ್ದೀರಂತ ನಾನು ಎಣಿಸ್ತೇನೆ. ಇಲ್ಲಿದ್ರೆ ಬೇರೆ ಏನು ನಾನು ಮಾಡಲಿಲ್ಲ, ನನ್ನ ಹತ್ರ ನಿಮಗೇನು ಕೊಡಲಿಕ್ಕೂ ಇಲ್ಲ. ಹಾಗಾಗಿ ನಿಮಗೆ ನಾನು ಭಾಳ ದೀನತೆಯಿಂದ ಥ್ಯಾಂಕ್ಸ್ ಹೇಳ್ತೇನೆ. ಈ ಸಂದರ್ಭ ಯುಟಿ ಇಫ್ತಿಖರ್ ಅಲಿ, ಉಮರ್ ಯುಎಚ್, ಡಾಕ್ಟರ್ ಬಿಎಂ ಹೆಗ್ಡೆಯವರ ಪುತ್ರ ಮಂಜುನಾಥ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್, ಮಂಗಳೂರು.